ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ದುಬೈ ಅಂದ ಮೇಲೆ ಇಲ್ಲಿರುವಂಥ ಸ್ಪೈಸಸ್ ಕೂಡ ಅಷ್ಟೇ ಫೇಮಸ್. ಇಲ್ಲಿ ಕೇಸರಿ ಭಾಳ ಚೆನ್ನಾಗಿರೋದು, ತುಂಬ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ವಿಧ ವಿಧ ರೀತಿಯ, ನಾನು ನೋಡದೇ ಇರುವಂಥ, ಗೊತ್ತಿಲ್ಲದೆ ಇರುವಂಥ ರೀತಿಯ ಸ್ಪೈಸಸ್ ಇಲ್ಲಿದೆ. ಏನು ಮಾಡ್ತಾ ಇದ್ದೀವಿ ಇವತ್ತು ಗೊತ್ತಾ? ನಾವು ಭಾರತಕ್ಕೆ ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ಸ್ಪೆಷಲ್ ಆಗಿ ಮನೆಯವ್ರಿಗೆಲ್ಲ ಇಲ್ಲಿನ ವೆರೈಟಿ ಸ್ಪೆಷಾಲಿಟಿ ಶಾಪಿಂಗ್. ಸ್ಪೈಸಸ್ ಅಂಗಡಿಗೆ ಬಂದಿದೀವಲ್ಲ, ಇಲ್ಲಿ ಖರ್ಜೂರ ಸಿಗ್ತಾ ಇದೆ, ಬಟ್ ಇದನ್ನ ಚಾಕ್ಲೇಟ್ ಫ್ಲೇವರ್ ಇದೆ. ಸೊ ಚಾಕ್ಲೇಟ್ ಕೋಟಿಂಗ್ ಇದೆ ಹೊರಗಡೆ, ಆಮೇಲೆ ಒಳಗಡೆ ಇರೋದು ಖರ್ಜೂರ. ತುಂಬಾ ಡಿಫ್ರೆಂಟ್ ಆಗಿದೆ. ಖರ್ಜೂರದ್ ನೋಡಿ ಇಲ್ಲೇ, ಇದು ದೊಡ್ಡದು, ಅದು ಬೇರೆ ತರದ್ದು, ಇದು ಚಿಕ್ಕದು. ಹಾಯ್, ನಾವಿವಾಗ ಇರೋದು ದೋಣಿನಲ್ಲಿ, ದುಬೈಯಲ್ಲಿರುವಂತ ದೋಣಿನಲ್ಲಿ. ನಾವು ಹೋಗ್ತಾ ಇದ್ದೀವಿ ಗೋಲ್ಡ್ ಸೂಕಿಂದ ಮೀನಾ ಬಜಾರ್ಗೆ. ಯಾಕೆ ಹೋಗ್ತಾ ಇದ್ದೀವಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ, ಬಿಕಾಸ್ ಮನೆಯವ್ರಿಗೆಲ್ಲ ಶಾಪಿಂಗ್ ಮಾಡಬೇಕು. ಹೌ ಬ್ಯೂಟಿಫುಲ್ ಅಲ್ಲ ಆ ಪಕ್ಷಿಗಳು. ಇನ್ನೊಂದು ಕಡೆ ಸನ್ಸೆಟ್ ವ್ಯೂ ಇದೆ, ನಮ್ಮ ದೋಣಿ, ಅದರಲ್ಲಿ ಹಲವಾರು ಜನರು ಖುಷಿಯಿಂದ ನೆಮ್ಮದಿಯಿಂದ ತಂಪು ಗಾಳಿ ಮಧ್ಯದಲ್ಲಿ ಸಾಕ್ತಾ ಇದ್ದೀವಿ. ಒಂಥರ ಡಿಫ್ರೆಂಟ್ ಅನುಭವ, ವಂಡರ್ಫುಲ್. ಇದು ಬರೀ 1 ದಿರಮ್, ಅಂದ್ರೆ ಒಬ್ಬರಿಗೆ 20 ರೂಪಾಯಿ ಟಿಕೆಟ್ ಅಷ್ಟೇ. ಚೀಪೆಸ್ಟ್ ಟ್ರಾವೆಲ್ ಅಂದ್ರೆ ಇದೇ ಅನ್ಸುತ್ತೆ ಎಂಟೈರ್ UAE ನಲ್ಲಿ, ಅಲ್ವಾ? ನಾನು ಇಲ್ಲಿವರೆಗೂ 1 ದಿರಮ್ ಏನು ನೋಡೇ ಇರಲಿಲ್ಲ. ಇವತ್ತೇ ಫಸ್ಟ್ 1 ದಿರಮ್. ಇವತ್ತು ತನಕ ನಾವು 1 ದಿರಮ್ಗೆ ಏನೂ ನೋಡಿಲ್ಲ ಇಲ್ಲಿ. ಸೊ ಇಲ್ಲೂ ಇದೆ 1 ರೂಪಾಯಿ, ಇಲ್ಲೂ ತುಂಬಾ ಬೆಲೆ ಇದೆ. ಊರಿಗೆ ಹೋಗ್ತಾ ಇದೀವಿ ಅಂದಮೇಲೆ ಎಲ್ಲರಿಗೂ ಗಿಫ್ಟ್ಸ್ ತಗೊಂಡು ಹೋಗ್ಬೇಕು. ದುಬೈ ಅಂದಮೇಲೆ ತುಂಬಾನೇ ಫೇಮಸ್ ಆಗಿರೋದು ಇಲ್ಲಿನ ಪರ್ಫ್ಯೂಮ್ಸ್. ಅದು ಬಿಟ್ರೆ ಹಲವಾರು ವಸ್ತುಗಳು ಇನ್ನ ಫೇಮಸ್ ಇದೆ, ಬಟ್ ಇಲ್ಲಿನ ಪರ್ಫ್ಯೂಮ್ಸ್ ತುಂಬಾನೇ ಫೇಮಸ್. ಅದಲ್ಲದೆ ನಿಮಗೆ ಬ್ರಾಂಡೆಡ್ ಪರ್ಫ್ಯೂಮ್ಸ್ ಕೂಡ ಕಮ್ಮಿ ಬೆಲೆಗೆ ಸಿಗುತ್ತೆ ಇಲ್ಲಿ. ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳಿಸ್ತೀನಿ. ಬಟ್ ನಾನು ಇವಾಗ ಒಂದು ಪರ್ಫ್ಯೂಮ್ ಅಂಗಡಿಗೆ ಬಂದಿದ್ದೀನಿ. ಅಂಡ್ ಬೆಸ್ಟ್ ಥಿಂಗ್ ಏನಂದ್ರೆ ನಮ್ಮ ಕನ್ನಡದವ್ರು ನಮಗೆ ಸಿಕ್ಕಿದ್ರು, ಮಲಯಾಳಿ ಬಟ್ ಕನ್ನಡನೂ ಗೊತ್ತಿದೆ ಇವ್ರಿಗೆ. ಸೊ ಇವರೇ ಕರ್ಕೊಂಡು ಬಂದ್ರು ಇಲ್ಲಿಗೆ. ಎನಿವೇಸ್ ನೋಡ ಹೇಗಿದೆ ಸೆಲೆಕ್ಷನ್ಸ್. ಆಲ್ಮೋಸ್ಟ್ ಒಂದು 20 ಬೇಕಾಗುತ್ತೆ ಅನ್ಸುತ್ತೆ. ಆಮೇಲೆ ಲೇಡೀಸ್ಗೆಲ್ಲ ಸ್ವಲ್ಪ ಬ್ಯಾಗ್ಸ್ ಎಲ್ಲ ಬೇಕಾಗುತ್ತೆ, ಜಾಸ್ತಿನೇ ಇದೆ. ಎನಿವೇಸ್ ಸ್ಟಾರ್ಟ್ ಮಾಡೋಣ. ನಿಮಗೊಂದು ಟಿಪ್ ಹೇಳಬೇಕು, ನೀವು ಈ ಥರ ಮೀನಾ ಬಜಾರಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಮೋಸ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಹುಷಾರಾಗ್ಬಿಟ್ಟು ನೋಡಿಕೊಂಡು ಶಾಪಿಂಗ್ ಮಾಡಿ. ಸದ್ಯಕ್ಕೆ ನಾವು ಇಷ್ಟು ಸೆಲೆಕ್ಟ್ ಮಾಡಿದ್ದೀವಿ, ಬಟ್ ಇನ್ನೂ ಜಾಸ್ತಿ ಸೆಲೆಕ್ಟ್ ಮಾಡೋದಕ್ಕಿದೆ. ಲೆಟ್ಸ್ ಸಿ. ಇಲ್ಲಿ ಎಲ್ಲ ಬ್ರ್ಯಾಂಡೆಡ್ ಪರ್ಫ್ಯೂಮ್ಸ್ ಇದೆ. ಇವ್ರಿಗೆ ಲೈಸೆನ್ಸ್ ಇದೆ ಅಂತೆ ಬ್ರ್ಯಾಂಡೆಡ್ ಪರ್ಫ್ಯೂಮ್ಸು. ಸೊ ಫಸ್ಟ್ ಕಾಪಿ ಮಾರೋ ಹಾಗಿಲ್ಲ. ಸೊ ನಿಮಗೆ ಯಾರಿಗಾದ್ರೂ ತುಂಬ ಕ್ಲೋಸ್ ಇದ್ದಾರೆ, ಪ್ಯೂರ್ ಬ್ರ್ಯಾಂಡೆಡ್ ಬೇಕು ಅಂದರೆ ನೋಡ್ಕೊಂಡು ಸೆಲೆಕ್ಟ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಇಷ್ಟು ಪರ್ಫ್ಯೂಮ್ಸ್ನ ಸೆಲೆಕ್ಟ್ ಮಾಡಿದ್ದೀವಿ. ತಿಳಿಸಿ ಎಷ್ಟು ಡಿಫ್ರೆಂಟ್ ಆಗಿ ಚೆನ್ನಾಗಿದೆಯಲ್ಲ. ಆ್ಯಂಡ್ ಸ್ಪೆಷಲಿ ವುಮೆನ್ ಪರ್ಫ್ಯೂಮ್ಸ್ ನನಗೆ ಇಷ್ಟ ಆಯಿತು. ಡಿಫ್ರೆಂಟ್ ಸ್ಟೈಲಲ್ಲಿತ್ತು ಆ್ಯಂಡ್ ಡಿಫ್ರೆಂಟ್ ಕಲೆಕ್ಷನ್ಸಲ್ಲಿತ್ತು. ಯಾರಿಗೆ ಯಾವ್ದು ಹೋಗುತ್ತಂತ ನನಗಂತೂ ಗೊತ್ತಿಲ್ಲ, ಬಿಕಾಸ್ ಇದೆಲ್ಲ ಪ್ಯಾಕ್ ಆಗಿದೆ. ನನಗಂತೂ ನೆನಪಿರಲ್ಲ ಯಾವ ಸ್ಮೆಲ್ ಹೇಗಿದೆಯಂತ. ಬಟ್ ಐ ಹೋಪ್ ಹುಡುಗರಿಗೆ ಹುಡುಗರ ಫ್ಲೇವರ್ ಹೋಗುತ್ತೆ, ಹುಡುಗಿರಿಗೆ ಹುಡುಗಿರ್ ಫ್ಲೇವರ್ ಹೋಗುತ್ತೆ. ಅದಾದರೂ ಬರ್ದಿರ್ತೀನಿ, ಬಟ್ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. ಫೈನಲಿ ಆಯಿತು. ಆಲ್ಮೋಸ್ಟ್ ಎಷ್ಟು ಒಂದು 25 ಪರ್ಫ್ಯೂಮ್ಸ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ. 1 ಅವರಿಂದ ನಾವಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಪರ್ಫ್ಯೂಮ್ಸ್ ಎಲ್ಲ. ಇಷ್ಟೊಂದು ಪರ್ಫ್ಯೂಮ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ದಕ್ಕೆ ಒಂದು ಫ್ರೀ ಗಿಫ್ಟ್ ಬೇರೆ ಕೊಡ್ತಿದ್ದಾರೆ ಇಲ್ಲಿ. ಟಡಾ! ಹಾಯ್ ಹೇಳಿ ನಮ್ಮ ಕರ್ನಾಟಕದವ್ರಿಗೆ. ಇವ್ರು ಹೇಳ್ತಾ ಇದ್ದಾರೆ, ನಿಮ್ ವಿಡಿಯೋ ನೋಡಿದೀನಿ, ನಂಗೆ ಯಾರೋ ಮೊನ್ನೆ ಕಳ್ಸಿದ್ರು, ನೀವು ಇವಾಗಷ್ಟು ಬೆಂಗಳೂರಿಂದ ಬಂದಿದ್ದಲ್ವಾ ಅಂತ. ಹೆಂಗೆ ನಮ್ಮ ಕಡೆಯವರು ಇಲ್ಲೇ ಬರ್ಬೇಕಲ್ವಾ ಎಲ್ರು? ನೆಕ್ಸ್ಟ್ ಎಲ್ಲರೂ ಇಲ್ಲೇ ಬನ್ನಿ. ಆಪಲ್ ಸಿಟಿ, ಬರ್ದುಬಾಯ್, ಮೀನಾ ಬಜಾರ್. ಓಕೆ, ಡನ್. ಬ್ಯಾಗ್ ಸ್ಟೋರ್ಗೆ ಬಂದಿದ್ದೀನಿ. ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ನಾವು ಬಂದಿರೋದು ವಾಚ್ ಅಂಗಡಿಗೆ. ಅಗೇನ್ ಮೇಕ್ ಶೋರ್ ಇಲ್ಲಿ ನಿಮಗೆ ಫಸ್ಟ್ ಕಾಪಿ ಸಿಗುತ್ತೆ, ನಾನ್ ಬ್ರ್ಯಾಂಡೆಡ್ ವಾಚ್ ಎಲ್ಲ ಸಿಗುತ್ತೆ. ನಾವು ಸ್ಪೆಸಿಫಿಕ್ ಆಗಿ ನೋಡಿಕೊಂಡು ಪಕ್ಕ ಬ್ರ್ಯಾಂಡೆಡ್ ಸ್ಟೋರ್ಗೆ ಬಂದಿದ್ದೀವಿ. ಬಿಕಾಸ್ ಈ ಥರ ಗಿಫ್ಟ್ ಐಟಮ್ಸ್ ಎಲ್ಲ ಕೊಡಬೇಕಾದ್ರೆ ಕ್ಲಿಯರ್ ಆಗಿರಬೇಕು ಆ್ಯಂಡ್ ಚೆನ್ನಾಗಿರೋ ಕ್ವಾಲಿಟಿ ಕೊಡಬೇಕು. ನಾವು ಕೆಲವೊಂದು ವಾಚ್ನ ಸೆಲೆಕ್ಟ್ ಮಾಡಿದ್ದೀವಿ. ಇದು ನಿಮ್ಮದು ಅರ್ಮಾನಿ. ಅದು ಬಿಟ್ಟರೆ ಕೆಲವೊಬ್ರಿಗೆಲ್ಲ ವಾಚ್ ಎಲ್ಲ ಸೆಲೆಕ್ಟ್ ಮಾಡಿದ್ದೀವಿ. ನಮ್ಮಂದು ಸ್ಪೆಷಲ್ ಆಗಿದೆ. ಇಷ್ಟೊತ್ತು ಶಾಪಿಂಗ್ ಆಯ್ತಾ? ಇದೀಗ ತಗೊಂಡಿರುವಂಥ ಐಟಮ್ನ ಪ್ಯಾಕಿಂಗ್ ಮಾಡಬೇಕಲ್ಲ, ದೊಡ್ಡ ಕೆಲಸ ಇವಾಗ ಶುರು ಮಾಡೋಣ ಬನ್ನಿ.
ಇದನ್ನೆಲ್ಲ ಪ್ಯಾಕ್ ಮಾಡಬೇಕು. ನಮ್ಮ ಹತ್ರ ಇರೋ 4 ಬ್ಯಾಗ್. ಐ ಆಮ್ ಡೌಟ್ಫುಲ್ ಬಿಕಾಸ್ ಇದೆಲ್ಲ ಫಿಟ್ ಆದ್ಮೇಲೆ ನಮ್ಮ ಬಟ್ಟೆನೂ ಇದ್ರಲ್ಲಿ ಇಡಬೇಕು. ನಮ್ಮ ಸುತ್ತಮುತ್ತ ಎಲ್ಲ ಮೆಸ್ ಇದೆ. ಅಂಡ್ ಇವಾಗ ಟೈಮ್ ಆಗಿರೋದು 9:30. ದೀಪು ಇವಾಗಷ್ಟೇ ಕೆಲಸದಿಂದ ಮನೆಗೆ ಬಂದಿದ್ದಾರೆ. ಅಂಡ್ ಎಲ್ಲ ಪ್ಯಾಕಿಂಗ್ ಮಾಡಬೇಕು. ಇದೇ ಒಂದು 60 kg ಇರುತ್ತಾ? ನಾನು ಎಲ್ಲ ನನ್ನ ಅಣ್ಣ, ನಮ್ಮಮ್ಮ, ದೀಪು ಎಲ್ಲರೂ ಹೇಳಿದ್ರು ಬನ್ನಿ ನೀವು ಬಂದ್ರೆ ಸಾಕು ಅಂತ. ಬಟ್ ನನಗೇನು ಫಸ್ಟ್ ಟೈಮ್ ಹೋಗ್ತಾ ಇದೀವಲ್ಲ, ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ. ಪಾಪ ಓ ನಮ್ಮ ಅಕ್ಕ ದುಬೈಗೆ ಹೋಗಿದ್ದಾರೆ, ಓ ನಮ್ಮ ತಂಗಿ ಮಗಳು ಅಕ್ಕನ ಮಗಳು ದುಬೈ ಇದ್ದಾರೆ, ಅಂಡ್ ಅತ್ತೆ ಮಾವತ್ ಕಡೆನೂ ಹಂಗೆ ಅಲ್ವಾ. ಸೊ ಆಯ್ತಾ ಓಕೆ, ಎಲ್ಲರಿಗೂ ಪುಟ್ ಗಿಫ್ಟ್ಸ್ ಏನೇನೋ ತಗೋಬೇಕು ಅಂತ. ಲೆಟ್ ಸ್ಟಾರ್ಟ್ ವಿತ್ ಅ ವೆರಿ ಸಿಂಪಲ್ ಥಿಂಗ್. ನಾನು ತೋರಿಸ್ತೀನಿ, ಜಾಸ್ತಿ ಏನು ತೋರ್ಸಕ್ ಹೋಗಲ್ಲ. ಹುಡುಗರಿಗಂತ ಪರ್ಫ್ಯೂಮ್ಸ್ ಎಲ್ಲ ತಗೊಂಡಿದ್ದೀವಿ. ನನ್ನ ಕಸಿನ್ ಹೆಸರು, ನನ್ನ ಮದರ್ ಸೈಡ್, ನನ್ನ ಪಪ್ಪನ ಕಡೆ ಕಸಿನ್ಸು, ದೀಪು ಅವರು ಮಮ್ಮಿ ಡ್ಯಾಡಿಗೆ ಏನೇನು ಕೊಡಬೇಕು, ಅವ್ರ ಕಸಿನ್ಸ್ಗೆ ಏನೇನು ಕೊಡಬೇಕು, ಎಲ್ಲರಿಗೂ ಹೆಸರನ್ನ ಬರ್ದಿದ್ದೀವಿ. ಆಲ್ಮೋಸ್ಟ್ ಒಂದು 23 ಪರ್ಫ್ಯೂಮ್ಸ್ ಇದೆ. ನಾನು ತೋರ್ಸಕ್ಕಾಗಲ್ಲ, ತುಂಬಾನೇ ಇದೆ. ಅಂಡ್ ಇನ್ಫ್ಯಾಕ್ಟ್ ಕೆಲವೊಂದೆಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿದೆ, ಕೆಲವೊಂದು ಹೈ ಅಂಡ್ ಲಕ್ಸುರಿ ಬ್ರ್ಯಾಂಡ್ಸ್ ಕೂಡ ಇದೆ. ಅದಕ್ಕೆ ನಾನು ಹೆಸರನ್ನ ಬರ್ದಿದ್ದೀನಿ ಯಾರ್ಯಾರಿಗೆ ಏನೇನು ಅಂತ. ಅದು ಬಿಟ್ರೆ ಮಾಮ ಮಾಮಿ ಅತ್ತೆ ಮಾಮ ಅವ್ರಿಗೆಲ್ಲ ಇದು ವಾಚಸ್ ತಗೊಂಡಿದ್ದೀನಿ, ಗುಡ್ ಕ್ವಾಲಿಟಿ ವಾಚಸ್. ಸೊ ಏನದು ಕಪಲ್ ವಾಚಸ್ ತರ ಸೆಟ್ ಇದೆ ಇದರಲ್ಲಿ. ಅದಾದ್ಮೇಲೆ ನನಗೆ ಮೋಸ್ಟ್ ಫೇವ್ರೇಟ್ ಅಂದ್ರೆ ಇದು. ನನ್ನ ಕಸಿನ್ ಇದ್ದಾರೆ, ಅಂದ್ರೆ ನನ್ನ ಅಮ್ಮಂದು ಅಕ್ಕ ಆಯ್ತಾ, ಅವ್ರು ದೊಡ್ಡ ಅಕ್ಕ. ಅವ್ರಿಗೆ ಮಕ್ಳಿದಾರಲ್ಲ, ನನ್ನ ಕಸಿನ್ ಆಗ್ತಾರಲ್ಲ, ಅವ್ರಿಗೆ ಮಕ್ಳಾಗಿದೆ ಇವಾಗ. ಸೊ ಅವ್ರ ಮನೇಲಿ 2 ಮಕ್ಳಿದಾರಲ್ಲ, 5 ಪಾಪಗೆ ನಾನು ತಗೊಂಡಿರೋದು. ಸೋ ಕ್ಯೂಟ್. ಇದೆಲ್ಲದರಲ್ಲೂ ನನ್ನ ಫೇವ್ರೇಟ್ ಇದು. ಐ ಲವ್ ದಿಸ್. ಐ ಶೋರ್ ಅವರು ಖುಷಿ ಪಟ್ಟಿದ್ದಾರೆ. ಅವ್ರಿಗಂತ ಈ ಗಿಫ್ಟ್ಸ್. ಆಮೇಲೆ ಲೇಡೀಸ್ ಇದ್ದಾರೆ, ನಮ್ಮ ಆಂಟಿ ಸ್ಪೆಸಿಫಿಕ್ ಆಗಿ ನನ್ಗೆ ಈ ತರದ ವಾಲೆಟ್ ಅಂತ ಹೇಳಿದ್ರು. ಸೊ ಅವ್ರಿಗೊಂದಿದ್ದು ನನ್ನ ದೊಡ್ಡಮ್ಮ. ಇನ್ಫ್ಯಾಕ್ಟ್ ಇದೊಂದು ಬ್ಯಾಗು, ಇದೊಂದು ಬ್ಯಾಗು, ಇಲ್ಲೊಂದು ಬ್ಯಾಗು, ಇಲ್ಲೊಂದು ಬ್ಯಾಗ್, ಆಮೇಲೆ ಅತ್ತೆಗಂತ ಇಲ್ಲೊಂದು ಬ್ಯಾಗ್. ಅದನ್ನ ಸ್ಪೆಷಲ್ ಆಗಿ ಪ್ಯಾಕ್ ಮಾಡಿದೀನಿ. ಇವ್ರಿಗೆ ಒಂದು ಪರ್ಫ್ಯೂಮ್, ಒಂದು ಬ್ಯಾಗ್, ಅದ್ರೊಳಗಡೆ ಇನ್ನೊಂದು ಗಿಫ್ಟ್ ಎಲ್ಲ ಇಟ್ಟಿದ್ದೀನಿ. ಬಿಕಾಸ್ ಒಬ್ಬೊಬ್ರಿಗೆ ಒಂದೊಂಥರ ಗಿಫ್ಟ್ ಅಲ್ಲ. ಸೊ ಅವ್ರಿಗೆಲ್ಲ ಮೊದಲೇನೆ ಪ್ಯಾಕ್ ಮಾಡಿದ್ದಾಯ್ತು. ಇಲ್ಲೊಂದು ಬ್ಯಾಗ್ ನಮ್ಮ ಅಮ್ಮನಿಗೆ. ಆಮೇಲೆ ಇಲ್ಲೊಂದು ಸ್ವೆಟರ್ ಇದೆ. ಆಮೇಲೆ ಏನಿದೆ, ನನ್ನ ತಾತಂಗೆ ಏನ್ ತಗೊಂಡೋಗೋದು ಅಂತ ಗೊತ್ತಾಗ್ಲಿಲ್ಲ. ಅವ್ರು ಏನ್ ತಗೊಂಡೋಗ್ಕೊಟ್ರು ಅವ್ರಿಗೆ ಹೇಳಲ್ಲ. ಅವ್ರಿಗೆ ಬಾಡಿ ಶಾಪ್ ಸೋಪ್ ಅವ್ರಿಗೆ ಹೇಳಿದ್ರೆ ಇದು ವೆರಿ ಎಕ್ಸ್ಪೆನ್ಸಿವ್ ಸೋಪ್ ಅಂದ್ರೆ ಅವರು ಬೇಕಾಗಿಲ್ಲ ನನಗೆ ಹೋಗು ಅಂತಾರೆ. ಆಮೇಲೆ ನನ್ನ ಕಸಿನ್ಸ್ ಇದ್ದಾರೆ, ಪುಟ್ಟ ಮಕ್ಕಳು. ಆಬ್ವಿಯಸ್ಲಿ ದೇ ಆರ್ ಆಲ್ ಇನ್ 7th 8th, ಬಟ್ ನನಗೆಲ್ಲ ಚಿಕ್ಕವರಲ್ಲ. ಸೊ ಅವ್ರಿಗೆಲ್ಲ ಈ ವಾಚಸ್ ತಂದಿದ್ದೀನಿ. ಅಂಡ್ ಅವರಲ್ಲಿ ಒಂದು ಹುಡುಗಿ ಇದ್ದಾರೆ, ಅವಳಿಗೊಂದು ಗರ್ಲಿ ವಾಚ್. ಸೊ ಇದೆಲ್ಲ ತಂದಿದ್ದೀನಿ. ಇಷ್ಟು ತಗೊಂಡ್ರು ನನಗೆ ಯಾವ್ದಾದ್ರು ಮಿಸ್ಸಿಂಗ್ ಆಗಿದ್ಯಾ, ಏನಾದ್ರು ತಗೊಂಡಿಲ್ವಾ, ಏನಾದ್ರು ಮಿಸ್ಸಿಂಗ್ ಇದೆಯಾ ಅಂದ್ರೆ ಯೋಚನೆ. ನನ್ನ ಅಣ್ಣನ್ಗೆ ಏನ್ ತಗೊಂಡಿದ್ ಗೊತ್ತಾ, ಎಲ್ಲಕ್ಕಿಂತ ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂಡ್ ವೆರಿ ಎಕ್ಸ್ಪೆನ್ಸಿವ್ ಗಿಫ್ಟ್ ಇದು ನಾನು ನನ್ನ ಅಣ್ಣನ್ ತಗೊಂಡಿರೋದು. ಇನ್ಫ್ಯಾಕ್ಟ್ ನನ್ನ ಅಣ್ಣ ಆಗಿರ್ಬೋದು, ನನ್ನ ಡ್ಯಾಡಿ ಆಗಿರ್ಬೋದು, ಯಾವತ್ತೂ ಕೇಳಲೇ ಇಲ್ಲ ನನಗೆ ಇತ್ತ ಅದ್ಬೇಕು ಇದ್ಬೇಕು ಅಂತ. ನೆವರ್ ಟಿಲ್ ಡೇಟ್. ಸೊ ನನ್ನ ಅಣ್ಣನಿಗೋಸ್ಕರ ಫಸ್ಟ್ ಟೈಮ್ ಇವಾಗ ಲೈಕ್ OnePlus ಸತ್ಯ ಅಲ್ಲಿ ಇಲ್ಲಿ ಸ್ವಲ್ಪ ಕಮ್ಮಿ ಪ್ರೈಸಿಗೆ ಸಿಗುತ್ತಲ್ಲ ಎಲೆಕ್ಟ್ರಾನಿಕ್ಸ್ ಎಲ್ಲ ಇಂಡಿಯಾಕ್ಕಿಂತ. ಸೊ OnePlus 9 Pro ನಾನು ತಗೊಂಡಿರೋದು. ಅಂಡ್ ದಿಸ್ ಇಸ್ ಫ್ರಮ್ ಮೈ ಓನ್ ಸ್ಯಾಲರಿ. ನಾನು ತುಂಬಾ ಖುಷಿ ಆಗುತ್ತೆ, ಪ್ರೌಡ್ ಆಗುತ್ತೆ ನನಗೆ. ನನ್ನ ಅಣ್ಣನ್ಗೆ ವೆರಿ ಎಕ್ಸ್ಪೆನ್ಸಿವ್ ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಅಂತ. ಅಂಡ್ ಡ್ಯಾಡಿಗೂ ಕೂಡ ಅಷ್ಟೇ. ನಾನು ಅನ್ಕೊಂಡಿದ್ದೀನಿ ಅವ್ರ ಫೋನ್ ತುಂಬಾ ಹಳೇದಾಗಿದೆ, ಆಲ್ಮೋಸ್ಟ್ 4 years ಆಗಿದೆ ಅನ್ಸುತ್ತೆ. ಸೊ ಐ ಥಾಟ್ ಅವ್ರಿಗೊಂದು ಫೋನ್ ತಗೋಬೇಕು ಅಂತ. ಅಗೇನ್ ನನ್ನ ಸ್ಯಾಲರಿಯಿಂದಾನೆ. ಬಿಕಾಸ್ ಇವ್ರು ಆಬ್ವಿಯಸ್ಲಿ ಹಿ ಕ್ಯಾನ್ ಅಫೋರ್ಡ್ ಅವ್ರು ತೆಗೆದುಕೊಡ್ತಾರೆ, ಬಟ್ ಅದು ಸ್ಪೆಷಲ್ ಫೀಲಿಂಗ್ ಅಂತ ಅನ್ಸಲ್ಲ. ಸೊ ನಾನು ಅವ್ರಿಗೆ ಇಲ್ಲಿ ಇವಾಗ ಟೈಮ್ ಇಲ್ಲ, ಆಲ್ರೆಡಿ ಲೇಟ್ ಆಗಿದೆ. ಸೊ ಮೇ ಬಿ ಡ್ಯೂಟಿ ಫ್ರೀ ಸ್ಟೋರ್ ಅಲ್ಲಿ ಏರ್ಪೋರ್ಟ್ ಅಲ್ಲಿ ತಗೊಳ್ಳೋಣ, ಅಲ್ಲಿ ಅವ್ರಿಗೆ ತಗೋತೀನಿ. ವೆರಿ ನೈಸ್. ಅಂಡ್ ಈ ಬ್ಯಾಗ್ ಇದೆಯಲ್ಲ, ಇದರಲ್ಲಿ ಫುಲ್ ಚಾಕ್ಲೇಟ್ಸ್ ಇದೆ. ಇಲ್ಲಿ ಹಿಂದ್ಗಡೆ ಇರೋ ಬ್ಯಾಗ್ಸ್ ಅಲ್ಲೆಲ್ಲ ಫುಲ್ ಚಾಕ್ಲೇಟ್ಸ್ ಇದೆ. ಯಾವ್ದನ್ನ ಎಲ್ಲಿ ತುಂಬಿಸೋದಂತ ಗೊತ್ತಿಲ್ಲ, ಹೆಂಗ್ ಮಾಡೋದಂತ ಗೊತ್ತಿಲ್ಲ. ಐ ಆಮ್ ವೆರಿ ನರ್ವಸ್, ಬಟ್ ತುಂಬಿಸ್ಬೇಕು. ಲೆಟ್ಸ್ ಸ್ಟಾರ್ಟ್. ಇಬ್ರು ಸೇರ್ಕೊಂಡು ಎಲ್ಲ ಬರಿತಾ ಇದೀವಿ. ಮಿಸ್ ಮಾಡ್ಲೇಬಾರ್ದಲ್ವಾ, ನಾವು ಫಸ್ಟ್ ಟೈಮ್ ಹೋಗ್ತಾ ಇದೀವಿ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ, ಎಲ್ಲಿ ಹೋಗ್ಬೇಕಾದ್ರೂ ನಾನು A to Z ಎಲ್ಲ ಬರಿತೀನಿ. ಬಿಕಾಸ್ ನಾವು ಅನ್ಕೊಂಡಿರ್ತೀವಿ ಎಲ್ಲ ಇಟ್ಟಿರ್ತೀವಿ ಅಂತ, ಬಟ್ ಲಾಸ್ಟ್ ಮಿನಿಟ್ ಮರ್ತು ಹೋಗ್ಬೋದು. ಇನ್ಫ್ಯಾಕ್ಟ್ ನಾನು ಆದಾಗ ಆಡ್ ಮಾಡ್ತಾ ಇರ್ತೀನಿ. ಸೊ ಮೇನ್ ಏನೇನಿದೆ ಅದನ್ನೆಲ್ಲ ಬರೆದಿದ್ದೀನಿ. ಸೊ ವಿ ಜಸ್ಟ್ ನೀಡ್ ಟು ಸ್ಟಾರ್ಟ್ ಪ್ಯಾಕಿಂಗ್. ಅಲ್ಲ, ನೀವು ನೋಡ್ತಾ ಇದ್ದೀರಾ ಇಷ್ಟೊಂದು ಲಗೇಜ್ ಇದೆ. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್.
ಯಾವುದನ್ನು ಎಲ್ಲಿ ಪ್ಯಾಕ್ ಮಾಡಿದ್ರೂ ಸಾಲ್ತಾ ಇಲ್ಲ ಜಾಗ, ವೇಟ್ ಸಿಕ್ಕಾಪಡೆ ಜಾಸ್ತಿ ಇದೆ. ಹಾಗಾಗಿ ನಮ್ಮ ಸರ್ಕಸ್ ಏರ್ಪೋರ್ಟಲ್ಲಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ತುಂಬ ಪಾಠ ಕಲ್ತಿದ್ದೀನಿ ಈ ಸತಿ. ಬಟ್ ನನ್ನ ತಲೆಸ್ ಏನು ಮಾಡೋದಂತೆ, ಪ್ರೀತಿ ಹಂಚಬೇಕು, ಖುಷಿ ಹಂಚಬೇಕು ಅನ್ನೋ ಆಲೋಚನೆಯಿಂದ ಮಾಡಿರುವಂಥ ಚಿಕ್ಕ ಪುಟ್ಟ ಕೆಲಸಗಳು. ಇವ್ರು ಬೇಸಿಕ್ಲಿ ನನಗೆ ಹೆಲ್ಪ್ ಮಾಡ್ತಾ ಇಲ್ಲ. ಯಾವ ಚಾಕ್ಲೇಟ್ ಚೆನ್ನಾಗಿದೆ ಅಂತ ಲುಕ್ ಎಟ್ ಇಟ್, ಪೀಪಿಂಗ್ ಲೈಕ್ ಅ ಚೈಲ್ಡ್. This is ridiculous. ಊರನ್ನೇ ತಗೊಂಡ್ಬಂದಿದ್ಯಲ್ಲ. I am shocked. I am literally in shock. What the hell, Deepak? I have no words for this. Welcome to our chocolate factory. ಯಾವ ಚಾಕ್ಲೇಟ್ಸ್ ಬೇಕು ಎಲ್ಲಾನು ಇದೆ ಇಲ್ಲಿ. ಕಾಜೂಸ್ ಇದೆ, ತುಂಬಾನೇ ಇದೆ ಚಾಕ್ಲೇಟ್ಸ್ ಇಲ್ಲಿ, ಬಟ್ ಒಂದಿಲ್ಲ ಕಿಸ್ಸಸ್. ಸೊ ಅದನ್ನು ತರಬೇಕಂತ ಇದೆ, ಬಟ್ ತರಬೇಕಾ ಬೇಬಿ? ಜಾಗ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಚಾಕ್ಲೇಟ್ಸ್ ಮಾತ್ರ, ಜಸ್ಟ್ ಚಾಕ್ಲೇಟ್ಸ್ 55 ಪ್ಯಾಕೆಟ್ಸ್ ಇದೆ. and there are so many varieties and brands. ನನಗೆ ಗಿಫ್ಟ್ಸ್ ಇನ್ನೊಬ್ರಿಗೆ ಕೊಡೋದಂದ್ರೆ ತುಂಬಾ ಇಷ್ಟ, ಯಾಕಂದ್ರೆ ನನಗೆ ಇನ್ನೊಬ್ರು ಗಿಫ್ಟ್ ಕೊಟ್ಟಾಗ ಅಷ್ಟೇ ಖುಷಿ ಆಗುತ್ತಲ್ಲ. ಸೊ ಐ ಹೋಪ್ ಈ ಸತಿ ನಾವು ಊರಿಗೆ ಹೋದಾಗ ಎಲ್ಲರ ಮುಖದಲ್ಲಿ ಆ ಖುಷಿ ಇರುತ್ತೆ. ಏನಾದ್ರೂ ನೋವು ಇರ್ಬೋದು, ಬಟ್ ಆ ಮೂಮೆಂಟ್ಗೆ ಆ ಒಂದು ಖುಷಿ, ಹ್ಯಾಪಿನೆಸ್ ಇರುತ್ತಲ್ಲ, ಒಂದು ಸ್ಮೈಲ್ ಬರುತ್ತಲ್ಲ ನಮ್ಮಿಂದ. ಐ ಥಿಂಕ್ ಅವ್ರ ಬ್ಲೆಸ್ಸಿಂಗ್ಸ್ ನಮಗಿದ್ರೆ ಸಾಕು. ವಾಟ್ ಡು ಯು ಸೇ ದೀಪು, ಅಲ್ವಾ? ಸೊ ಇಟ್ ಫೀಲ್ಸ್ ನೈಸ್. ಎನಿವೇಸ್, ಲಗೇಜ್ ಎಲ್ಲ ಪ್ಯಾಕ್ ಆದ್ಮೇಲೆ ಈ ತರ ಮೆಸ್ ಇದೆ ಇಲ್ಲಿ. ಸೊ ದೀಪು ಹೇಳೋ ಪ್ರಕಾರ ನಮ್ಮ ಲಗೇಜ್ ಅಕಸ್ಮಾತ್ ಇಡಕ್ಕಾಗಿಲ್ಲ ಅಂದ್ರೆ ಇದರಲ್ಲಿ ಗಿಫ್ಟ್ ಐಟಮ್ಸ್ ಎಲ್ಲ ಅರ್ಧಕ್ಕರ್ಧ ಇಲ್ಲೇ ಇಡ್ಬೇಕಲ್ವಾ? ವಾಟ್ ಡು ಯು ಥಿಂಕ್? ಚಾಕ್ಲೇಟ್ಸ್ ಎಲ್ಲ ಇಟ್ಟೋಗ್ಬೇಕಾಗುತ್ತೆ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಡೇ 2 ಪ್ಯಾಕಿಂಗ್ ಮಾಡಬೇಕು. ನಿನ್ನೆ ಗಿಫ್ಟ್ ಐಟಮ್ಸ್ ಚಾಕ್ಲೇಟ್ಸ್ ಎಲ್ಲ ಆಯ್ತಲ್ವಾ. ಇವತ್ತು ನನ್ನ ರೀಟೇಕ್. Just not in the mood, man. But I have to vlog, okay? Day 2 ಎಲ್ಲ ಪ್ಯಾಕ್ ಮಾಡಬೇಕು. ಕೋವಿಡ್ ಟೆಸ್ಟ್ ಆಯಿತು, ಇನ್ಶೂರೆನ್ಸ್ ಅದೆಲ್ಲ ಮಾಡಿ ಇವಾಗ ಮನೆಗೆ ಬಂದಿದ್ದೀನಿ. ಫಸ್ಟ್ ನನ್ನ ಹಸ್ಬೆಂಡ್ ಔಟ್ಫಿಟ್ಸ್ ಎಲ್ಲ ಇಡ್ತೀನಿ, ಬಿಕಾಸ್ ಅವ್ರದ್ದು ಆಬ್ವಿಯಸ್ಲಿ ತುಂಬ ಕಮ್ಮಿ ಇದೆ. ಹುಡುಗರದು ಏನೇ ಇದ್ರು ಕಮ್ಮಿ ಇರುತ್ತಲ್ಲ. ಶಾರ್ಟ್ಸ್, ಪ್ಯಾಂಟ್, ಶರ್ಟ್ಸ್. ನಂದು ಸಲ್ವಾರ್ಸ್ ಇರುತ್ತೆ, ನೈಟ್ ಸೂಟ್ಸ್ ಇರುತ್ತೆ, ಡ್ರೆಸ್ಸಸ್ ಇರುತ್ತೆ, ಅದರಲ್ಲಿ ಇಂಡಿಯನ್ ವೆಸ್ಟರ್ನ್ ಇರುತ್ತೆ, ಕೆಲವೊಂದು ಸಾರೀಸ್ ಇಟ್ಕೋಬೇಕು. ಆ್ಯಂಡ್ ಇಷ್ಟು ನನಗೆ PR ಅಲ್ಲಿ ಬಂದಿರುವಂಥ ಜ್ಯುವೆಲ್ರೀಸ್ ಎಲ್ಲ ಇದೆ, ಅದನ್ನೆಲ್ಲ ಇಟ್ಕೋಬೇಕು. ಬಿಕಾಸ್ ಮದುವೆ ಆದ್ಮೇಲೆ ಯಾಕಾದ್ರೂ ಯೂಸ್ ಆಗುತ್ತಲ್ಲ. ಐ ಸ್ವೇರ್ ನನಗೆ ಒಂಚೂರು ಮೂಡಿಲ್ಲ, ಬಟ್ ವ್ಲಾಗಿಂಗ್ ಮಾಡಬೇಕು ಮಾಡ್ತಾ ಇದ್ದೀನಿ. ತಲೆನೋವು ಆಗ್ತಾ ಇದೆ. ನನಗೆಲ್ಲ ಲೈಫಲ್ಲಿ ಪ್ಲ್ಯಾನ್ ಮಾಡಿ ಮಾಡೋದಂದ್ರೆ ಇಷ್ಟ, ಬಟ್ ಈ ಥರ ಸಡನ್ ಆದಾಗ ಜಸ್ಟ್ ನಾಟ್ ಇನ್ ಮೈ ಮೂಡ್ ಟುಡೇ. ಡೋಂಟ್ ನೋ ವೈ. ಬೇಜಾರಲ್ಲಿದ್ದೀನಿ. ಊರಿಗೆ ಹೋಗ್ತಾ ಇದ್ದೀನಿ, ಖುಷಿನಲ್ಲಿರಬೇಕು, ಬಟ್ ಉಲ್ಟಾ ಕೇಸ್ ನಮ್ಮದು. ಜಸ್ಟ್ ಹೋಪಿಂಗ್ ದೀಪು ಅವ್ರನ್ನ ಸ್ವಲ್ಪ ಹೊತ್ತಿನಲ್ಲಿ ಬರ್ತಾರೆ. ಐ ಹೋಪ್ ಅವ್ರು ಬಂದ್ಮೇಲೆ ನನ್ನ ಮೂಡ್ ಇಂಪ್ರೂವ್ ಆಗುತ್ತೆ. ಮುಖ್ಯವಾದದ್ದು ಎಲ್ಲರಿಗೂ ತಗೊಂಡೋಗುವಂಥ ಗಿಫ್ಟ್ ಐಟಮ್ಸ್ ಅದಾಯ್ತಾ. ಇನ್ನು ನೆಕ್ಸ್ಟ್ ಏನು, ನಮ್ಮಿಬ್ರು ಬಟ್ಟೆಯಲ್ಲಿ ನಾನು ಕಮ್ಮಿನೇ ಇಟ್ಟಿದೆ. ಬಿಕಾಸ್ ನಮ್ಮಿಬ್ರು ಯೋಚನೆ ಇತ್ತು ಇಂಡಿಯಾದಲ್ಲಿ ತುಂಬ ಶಾಪಿಂಗ್ ಮಾಡ್ಕೊಂಡು ಬರಬೇಕು ನಾವು ಅಂತ. ಬಿಕಾಸ್ ರೇಟ್ ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ಕಮ್ಮಿಗೆ ಸಿಗುತ್ತೆ ಅಲ್ವಾ. ಅದ್ರ ಜೊತೆಗೆ ಇಷ್ಟೆಲ್ಲ ಮಾಡ್ತಾ ಸುಸ್ತಾಗಿರುತ್ತೆ. ಹೊಟ್ಟೆಗೇನಾದರೂ ಸೂಪರ್ ಆಗಿರೋದು ಬೇಕಲ್ವಾ. ಸೊ ನಮ್ಮ ಇಂಡಿಯನ್ ಸ್ಟೈಲ್ ಸ್ಪೈಸಿ ಫುಡ್ನ ಆರ್ಡರ್ ಮಾಡಿದ್ದೀವಿ. ಬೆಳಗ್ಗೆಯಿಂದ ಏನು ತಿಂದೆ ಇಲ್ಲ ನಾನು, ಸ್ವಲ್ಪ ಫ್ರೂಟ್ಸ್ ತಿಂದಿದ್ದೆ. ಸೊ ಮೇ ಬಿ ನನ್ನ ಮೂಡ್ ಫುಲ್ ಹಾರಿಬಲ್ ಆಗಿತ್ತು. ಇವಾಗ ಚಿಕನ್ ಚಿಲ್ಲಿ ಮತ್ತು ಚಿಕನ್ ಡ್ರೈ ಆರ್ಡರ್ ಮಾಡಿದ್ದು. ಎರಡು ಕೂಡ ತುಂಬ ಸ್ಪೈಸಿ ಆಗಿದೆ. ಮಜಾ ಸಿಗ್ತಾ ಇದೆ ನನಗೆ. ಆಹಾ, ವೆರಿ ಸ್ಪೈಸಿ. ಲಾಸ್ಟ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಹಿಂದೆ ಇದ್ರೊಳಗಡೆ ಆಗುತ್ತೆ, ಇದೆಲ್ಲ ಹೇಗೆ
ಎನಿವೇಸ್ ನೀವು ವಿಡಿಯೋ ನೋಡ್ತಾನೆ ಇರ್ತೀರಾ, ಆದರೆ ನನ್ನ ಪ್ಯಾಕಿಂಗ್ ಅಂತೂ ಮುಗಿಯಲ್ಲ. ಅಷ್ಟೊಂದಿದೆ, ಒಂದು ಅಂಗಡಿನೇ ಕಟ್ಬೋದು ಅಷ್ಟಿದೆ. ನಾನು ಪ್ಯಾಕಿಂಗ್ ಮಾಡ್ತಾ ಇರ್ತೀನಿ. ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮಗೂ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಸಿಕ್ಕಿರುತ್ತೆ. ನೀವು ಊರಿಗೆ ಹೋಗಬೇಕಾದ್ರೆ ದುಬೈಯಿಂದ ಏನೆಲ್ಲ ತಗೊಂಡು ಹೋಗ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಂತ. ದ್ಯಾಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ವೇಟ್ ಮಾಡ್ತಾ ಇರಿ, ಆದಷ್ಟು ಬೇಗ ನಮ್ಮ ಭಾರತದ ಪ್ರಯಾಣದ ವಿಡಿಯೋ ಶುರುವಾಗುತ್ತೆ. ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ, ಪ್ರೀತಿ ಸದಾ ಹೀಗೆ ಇರಲಿ. ಲಾಟ್ಸ್ ಆಫ್ ಲವ್. ಬಾಯ್.